ಕೃತಿಗಳನ್ನು ಹಂಚುವ ಮೂಲಕ ಮಕ್ಕಳನ್ನಷ್ಟು ಶೈಕ್ಷಣಿಕವಾಗಿರ್ಬೋದು ರಾಜಕೀಯವಾಗಿ ಕೂಡ ಅಂದ್ಕೊಂಡಿದ್ದೇನೆ ಅಂತ ಹಿರಿಯರು ಈ ಸಮ್ಮೇಳನಕ್ಕೆ 2023 ಮಂಗಳವಾರ ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕದಿಂದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪ್ರಥಮವಾಗಿ ಆಯೋಜನೆ ಮಾಡಿರುವಂಥದ್ದು. ಭಾಳ ವಿಶೇಷವಾಗಿ ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಲೇಖಕರು ಕಲಾವಿದರು ಆದಂಥ ಶ್ರೀ ಎಲ್ ಶಿವಲಿಂಗಪ್ಪನವ್ರನ್ನ ನಾವು ಸರ್ವಾನುಮತದ ಆಯ್ಕೆ ಮಾಡಿದ್ದೇವೆ. ಅವರು ಸಮ್ಮೇಳನದ ಅಧ್ಯಕ್ಷರಾಗಿ ಅವತ್ತು ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವರ ಕಾರ್ಯಕ್ರಮ ರಾಷ್ಟ್ರ ಧ್ವಜಾರೋಹಣ ಮಾಡೋದ್ರ ಮೂಲಕ ಪರಿಷತ್ನ ಧ್ವಜ ಮತ್ತು ನಾಡಧ್ವಜವನ್ನು ಧ್ವಜಾರೋಹಣ ಮಾಡೋದ್ರ ಮೂಲಕ ಪ್ರಾರಂಭ ಆಗ್ತದೆ. ಬೆಳಿಗ್ಗೆ 9 ಗಂಟೆಗೆ ಬಸವೇಶ್ವರ ಪುತ್ಥಳಿಯಿಂದ ಮೆರವಣಿಗೆ ಹೊರಟು ಜನಪದ ಕಲಾ ತಂಡಗಳೊಂದಿಗೆ ಮಹಾರಾಜಾಸ್ ಕಾಲೇಜ್ ಶತಮಾನೋತ್ಸವ ಭವನದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಇದರ ಉದ್ಘಾಟನೆಯನ್ನು ಪ್ರಧಾನ ಗುರುದತ್ ಅವರು ನೆರವೇರಿಸ್ತಾರೆ ಮತ್ತು ಅಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕರು, ಸಮ್ಮೇಳನ ಸಮಿತಿಯ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಎ ರಾಮದಾಸ್ ಅವರು ವಹಿಸ್ತಾರೆ ಮತ್ತು ವಿವಿಧ ಗೋಷ್ಠಿಗಳನ್ನು ಮತ್ತು ವಿಚಾರಗಳನ್ನು ಮತ್ತು ಸಾಧಕರಿಗೆ ಸನ್ಮಾನ ಅಭಿನಂದನೆಯನ್ನು ಇಟ್ಕೊಂಡಿರುವಂಥದ್ದು ಮತ್ತು ಸಮಾರೋಪ ಭಾಷಣವನ್ನು ಮುಜಾಫರ್ ಅಸಾದಿ ಅವರು ನೆರವೇರಿಸಿಕೊಡ್ತಾರೆ ಮತ್ತು ಅಭಿನಂದನೆಯನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡೋರಿಗೆ ವಿಧಾನ ಪರಿಷತ್ ಸದಸ್ಯ ವಿಶ್ವನಾಥ್ ಅವರು ಮಾಡಿಕೊಡ್ತಾರೆ. ಹೀಗೆ ಒಂದು ದಿವಸದ ಕಾರ್ಯಕ್ರಮ ಒಂದು ವಿಶೇಷವಾಗಿ ಆಸಕ್ತಿ ವಹಿಸಿದ ಪ್ರಥಮ ಬಾರಿಗೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ 3 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಮೊದಲು KR ಕ್ಷೇತ್ರದಿಂದ ಹಲವು ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ ಮತ್ತು KR ಕ್ಷೇತ್ರ ದರ್ಶನ ಎನ್ನುವಂಥ ಇಡೀ KR ಕ್ಷೇತ್ರದ ವಿವಿಧ ಪ್ರಾಕಾರಗಳನ್ನು ಕುರಿತಾಗಿ ಅಲ್ಲಿಯ ಸಾಹಿತ್ಯಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯವಾಗಿ ಆ ಕ್ಷೇತ್ರದ ಇತಿಹಾಸವನ್ನು ಹೇಳುವಂಥ ಒಂದು ಅದು ಕೃಷ್ಣರಾಜ ಕ್ಷೇತ್ರ ದರ್ಶನ ಎನ್ನುವಂಥ ಒಂದು ವಿಚಾರ ಸಂಕಿರಣವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮತ್ತು ನೂತನ ಶಿಕ್ಷಣ ನೀತಿಯಲ್ಲಿ ಕನ್ನಡದ ಬೆಳವಣಿಗೆ ಮತ್ತು ಅದರ ಸ್ಥಾನಮಾನಗಳನ್ನು ಕುರಿತಾಗಿ ಇಡೀ ಒಂದು ಗೋಷ್ಠಿಯ ಒಂದು ಚರ್ಚೆಗೆ ಇಟ್ಟಿದ್ದೇವೆ. ಇವತ್ತೇನು ನೂತನ ಶಿಕ್ಷಣ ನೀತಿ ಜಾರಿ ಆಗ್ತಾ ಇದೆ ಅದರಲ್ಲಿ ಕನ್ನಡದ ಅನುಷ್ಠಾನ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಅನೇಕ ಹೋರಾಟಗಾರರು ಮತ್ತು ಅನೇಕ ಹಿರಿಯ ಕನ್ನಡ ಪರವಾದ ಚಿಂತಕರು ಮಾತನಾಡಲಿದ್ದಾರೆ. ಆ ನಂತರ ಕವಿಗೋಷ್ಠಿಯನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಆ ನಂತರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಎಲ್ಲ ವ್ಯಕ್ತಿತ್ವಗಳಿಗೂ ಕೂಡ ಗೌರವಿಸುವಂಥ ಮತ್ತು ಸಮಾರೋಪದಲ್ಲಿ ಮುಜಾಫರ್ ಅಸಾದಿ ಅಂತ ಹಿರಿಯ ಚಿಂತಕರು ಕೂಡ ಆ ಸಮಾರಂಭದ ಅಲ್ಲಿ ಮಾತುಗಳನ್ನಾಡಿದ್ದಾರೆ. ಆ ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕನ್ನಡಗಳ ಗೀತಗಾಯನ ಮತ್ತು ಮಾತನಾಡುವ ಗೊಂಬೆ ಎನ್ನುವಂಥ ವಿಶಿಷ್ಟ ಕಾರ್ಯಕ್ರಮಗಳನ್ನು ಕೂಡ ಮನರಂಜನೆಗಾಗಿ ಆ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಇಡೀ ದಿನ ನಡೆಯುವಂಥ